ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಏನಿದ್ರು ಕೂಡ ಆನ್ಲೈನ್ ಜಾಯಮಾನ. ಅನೇಕರು ಮನೆಗೆ ಅಕ್ಕಿ ಬೇಕು, ತರಕಾರಿ ಬೇಕು, ದಿನಸಿ ಸಾಮಗ್ರಿಗಳು ಬೇಕು, ಬಟ್ಟೆ ಬರೆಗಳು ಬೇಕು ಅಂತ ಹೇಳಿದ್ರೆ ಮೊಬೈಲ್ ತೆಗಿತಾರೆ, ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾರೆ, ಅವುಗಳನ್ನ ಪರ್ಚೇಸ್ ಮಾಡ್ತಾರೆ. ಬಟ್ ಇದು ಮಕ್ಕಳ ಜೀವನಕ್ಕೆ ತುಂಬಾ ರೀತಿಯಂತ ಎಫೆಕ್ಟ್ ಆಗುತ್ತೆ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ವ್ಯವಹಾರದ ಜ್ಞಾನ ಅನ್ನೋವಂಥದ್ದು ಇದರಿಂದ ಅಷ್ಟಾಗಿ ಸಿಗೋದಿಲ್ಲ ಅನ್ನೋವಂಥದ್ದು 100ಕ್ಕೆ 100 ಸತ್ಯ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಆಟದ ಜೊತೆಗೆ ವ್ಯಾಪಾರ ವಹಿವಾಟಿನ ಜ್ಞಾನವನ್ನ ಕೂಡ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಬಿತ್ತಬೇಕು, ವಿದ್ಯಾರ್ಥಿಗಳಿಗೆ ಇದರ ಎಕ್ಸ್ಪೀರಿಯನ್ಸ್ ಕೂಡ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಉಪ್ಪಿನಂಗಡಿಯ ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ವ್ಯಾಪಾರ ಮೇಳ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೆತ್ತವರು ಹಾಗೇನೆ ಶಿಕ್ಷಕರು, ವಿದ್ಯಾರ್ಥಿಗಳು ಕೂಡ ಈ ಒಂದು ವ್ಯಾಪಾರ ಮೇಳದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದಾರೆ. ಉಪ್ಪಿನಂಗಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು ಒಂದು ಕಾಲದಲ್ಲಿ ವ್ಯಾಪಾರ ವಹಿವಾಟಿನ ಪ್ರಮುಖ ಕೇಂದ್ರವಾಗಿತ್ತು. ಪ್ರತಿಯೊಬ್ಬರು ಕೂಡ ವ್ಯಾಪಾರ ಆಗಿರ್ಬೋದು ಅಥವಾ ಏನಾದ್ರೂ ಸೇಲ್ ಮಾಡಬೇಕು ಈ ತರದ ಯೋಚನೆಗಳು ಬಂದಾಗ ಉಬರ್ಗ್ ಪೋಡು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಉಪ್ಪಿನಂಗಡಿ ಅಂತ ಹೆಜ್ಜೆ ಹಾಕ್ತಾ ಇದ್ರು. ಇದಕ್ಕೆ ಒಂದು ನಿದರ್ಶನ ಸಾಕ್ಷಿ ಅಂತ ಹೇಳಿದ್ರೆ ಉಪ್ಪು ಬಾರು ವಿನಿಮಯ ಆಗ್ತಾ ಇತ್ತು. ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ ಉಪ್ಪಿನಂಗಡಿಗೆ ಒಂದು ಹೆಸರನ್ನ ತಂದು ಕೊಡುವ ಮಟ್ಟಿಗೆ ಈ ಒಂದು ವ್ಯಾಪಾರ ನಡೀತಾ ಇತ್ತು. ಅದು ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು. ಹಾಗಾಗಿ ಇದೀಗ ಇದೇ ಉಪ್ಪಿನಂಗಡಿಯ ಮಣ್ಣಿನಲ್ಲಿ ಈ ವ್ಯಾಪಾರ ವಹಿವಾಟು ಅನ್ನುವಂಥದ್ದು ಮಾರಿ ಬೊಳ್ಳದ ಬಳಿಕ ಉಬಾರಿನಿಂದ ಅದು ಪುತ್ತೂರಿಗೆ ವರ್ಗಾವಣೆ ಆಯಿತು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂತದ್ದು. ಇದೇ ಒಂದು ಉಪ್ಪಿನಂಗಡಿಯ ಮಣ್ಣಿನಲ್ಲಿ ಇದೀಗ ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಉತ್ತಮವಾದ ರೀತಿಯಾದಂತಹ ವ್ಯಾಪಾರ ಮೇಳ ನಡೀತಾ ಇದೆ. ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ. ಯಾವೆಲ್ಲ ಸ್ಟಾಲ್ಗಳಿದೆ, ವಿದ್ಯಾರ್ಥಿಗಳ ವ್ಯಾಪಾರದ ಭರಾಟೆ ಯಾವ ರೀತಿಯಾಗಿ ನಡೀತಾ ಇದೆ, ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ, ಮನೆಗೆ ಗೆಸ್ಟ್ ಗಳು ಬಂದಾಗ ಕೂಡ ನಾವು ಅವರಿಗೆ ಪಾನೀಯನವನ್ನ ಕೊಟ್ಟು ಅವರನ್ನ ಸ್ವಾಗತ ಮಾಡ್ತೀವಿ. ಹಾಗೇನೆ ನೀವು ಇಲ್ಲಿಗೆ ಇಂದ್ರಪ್ರಸ್ಥದ ಒಳಗೆ ಆವರಣದ ಒಳಗೆ ಬರ್ತಾ ಇದ್ದಾಗೇನೆ ನಿಮ್ಗೆ ಫಸ್ಟ್ ಸ್ವಾಗತ ಮಾಡೋದೇ ಇಲ್ಲಿ ತಂಪು ಪಾನೀಯ. ಇಲ್ಲಿ ನೀವು ನೋಡ್ಬೋದು ಲೈಮ್ ಸೋಡವನ್ನ ಕೊಡ್ತಾ ಇದ್ದಾರೆ. ಎಸ್, ಮಾತಾಡೋಣ. ಹಾಯ್, ಪ್ರತೀಕ್ಷಾ. ಓಕೆ, ಇಲ್ಲಿನ ಸ್ಪೆಷಾಲಿಟಿ ಬಗ್ಗೆ ಹೇಳಿ, ಏನೆಲ್ಲ ಸಿಗುತ್ತೆ ಇಲ್ಲಿ? ಲೈಮ್ ಸೋಡಾ ಸಿಗ್ತದೆ. ಅಂದ್ರೆ ಸೋಡಾದಲ್ಲಿ ಡಿಫ್ರೆನ್ಸ್ ಉಂಟು. ಲೈಮ್ ಸೋಡಾ, ಚಾಟ್ ಮಸಾಲಾ, ಜಲ್ಜೀರಾ, ಪುದೀನ, ಗಾಂಧಾರಿ, ಜಿಂಜರ್ ಮತ್ತೆ ಪೆಪ್ಪರ್ ಇದೆಲ್ಲ ಸಿಗ್ತದೆ. ಹಾಗೆ ಬೊಂಡ ಇಲ್ಲಿ ಮಾರ್ತಿದ್ದೀವಿ ನಾವು. ಇದು ಊರಿದ ಬೊಂಡ, ಅಂದ್ರೆ ಮಕ್ಕಳೆಲ್ಲ ಕೊಟ್ಟು ಸೇರಿ ಅದನ್ನ ನಾವು ಮಾರೋದು. ಬೊಂಡ ಇದು ಊರಿದಾಗಿಂದ ರೇಟ್ 50, ಮತ್ತೆ ನಿಂಬು ಜ್ಯೂಸ್ ಎಲ್ಲ ಸೋಡಕ್ಕೆ 25 ರೂಪೀಸ್. ಓಕೆ, ಪ್ರತಿದಿನ ಕೂಡ ಪಾಠ ಆಟ ಅದೇ ಆಗುತ್ತೆ. ಬಟ್ ಇದು ಹೊಸ ಎಕ್ಸ್ಪೀರಿಯನ್ಸ್, ಏನು ಹೇಳ್ತೀರಾ? ಹಾ ಹೌದು, ನಾವು ಸೈನ್ಸ್ ಸ್ಟೂಡೆಂಟ್ ಆಗಿ ಬಿಸ್ನೆಸ್ ಎಲ್ಲ ಮಾಡೋದು ತುಂಬಾ ರೇರ್ ಅಲ್ಲ. ಇದು ನಮ್ಗೆ ಕೂಡ ಒಂದು ಹೊಸ ಎಕ್ಸ್ಪೀರಿಯನ್ಸ್. ಈ ಫೀಲ್ಡ್ ಕೂಡ ನಾವು ಎಂಟ್ರಿ ಕೊಡ್ಬೋದು ಅಂತ ನಮ್ಗೆ ಈಗ ಅಂತ ಅರಿವು ಬಂದಿದೆ. ಸಂತೆ ವ್ಯಾಪಾರ ಅಂತ ಹೇಳಿದ್ರೆ ತರಕಾರಿ ಸ್ಟಾಲ್ಗಳು ಇರಲೇಬೇಕು. ಎಸ್, ಇಲ್ಲಿ ತರಕಾರಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೇಕಾದ್ರೆ ತುಂಬಾನೇ ಫ್ರೆಶ್ ಆಗಿರೋ ರೀತಿ ಇದೆ. ಮಾತಾಡ್ಸೋಣ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶ್ರವಣ್. ಎಷ್ಟನೇ ಕ್ಲಾಸ್? 10th. ಓಕೆ, ಹೇಗಿದೆ ವ್ಯಾಪಾರ, ಜನರ ರೆಸ್ಪಾನ್ಸ್? ವ್ಯಾಪಾರ ಜನರ ರೆಸ್ಪಾನ್ಸ್ ಎಲ್ಲ, ಜನರು ಅಟ್ರಾಕ್ಟ್ ಆಗ್ತಿದ್ದಾರೆ ಕರೆಯುವಾಗ, ಹಾಗೂ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ ನಮ್ಮ ಸ್ಟಾಲಿಗೆ. ರೇಟ್ ವೈಸ್ ಹೇಗಿದೆ? ರೇಟ್ ವೈಸ್ ಎವ್ರಿಥಿಂಗ್ ಇಸ್ ಫೇರ್ ರೇಟಲ್ಲಿ ಮಾಡ್ತಿದ್ದಾರೆ. ಹಾಗೆ ನಾವು ಕಸ್ಟಮರ್ಸ್ನ ಅಟ್ರಾಕ್ಷನ್ ಎಳಿಬೋದು ಫೇರ್ ರೇಟಿಂದ. ಏನೆಲ್ಲ ಇದೆ ಇಲ್ಲಿ? ಇಲ್ಲಿ ತುಂಬ ವೆರೈಟಿ ಇದೆ. ನೈಸರ್ಗಿಕವಾಗಿ ಬೆಳೆಸಿರುವ ಮುಳ್ಳು ಸೌತೆ, ಕ್ಯಾಬೇಜ್ ಎಲ್ಲ ಇದೆ. ಎಸ್, ಫ್ರೂಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ರು ಮೇಡಮ್. ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ನಾನು ಶ್ರೀವಿದ್ಯಾ ಅಂತ. ಹೇಗಿದೆ ಮಕ್ಕಳ ಸಂತೆ? ಮಕ್ಕಳ ಸಂತೆ ತುಂಬಾ ಖುಷಿ ಆಗ್ತಾ ಉಂಟು. ಮಕ್ಕಳೇ ಸೇಲ್ ಮಾಡ್ತಾ ಇದ್ದಾರೆ ಎಲ್ಲ. ತುಂಬಾ ಖುಷಿ ಆಗ್ತಾ ಉಂಟು. ಪರ್ಚೇಸ್ ಮಾಡಿದೆ ನಾನು ಸಹ. ಪ್ರತಿನಿತ್ಯ ಕೂಡ ಔಟ್ಸೈಡ್ ಇಂದ ಪರ್ಚೇಸ್ ಹೌದೌದು, ಬಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಮಕ್ಕಳಿಂದ ಅಂತ ಪರ್ಚೇಸ್ ಮಾಡೋದಂತ ತುಂಬಾ ಖುಷಿ ಆಗ್ತಾ ಉಂಟು. ಹಾಗೆ ಅವರಿಗೂ ಸಪೋರ್ಟ್ ಮಾಡಿದಾಗ ಆಗ್ತಾ ಉಂಟು. ಅದೇ ಅವರಿಗೊಂದು ಅನುಭವ ಆಗ್ತದೆ. ಏನೆಲ್ಲ ತಗೊಂಡ್ರಿ ಇವಾಗ? ನಾವು ಫ್ರೂಟ್ಸ್ ತಗೊಂಡೆ, ಲಿಚಿ ಮತ್ತೆ ರಂಬುಟಾನ್ ತಗೊಂಡೆ.
ಮತ್ತೆ ವಾಟರ್ ಮೆಲನ್ ಮಕ್ಕಳಿಗೆ ತಿನ್ಲಿಕ್ಕೆ ತಗೊಂಡೆ. ನನ್ನ ಮಕ್ಕಳು ಕೂಡ ಇದೆ, ಸ್ಟೂಡೆಂಟ್ ಇಲ್ಲಿದೆ. ಖುಷಿ ಆಯ್ತು ನಂಗೆ. ಇವರು ಇಲ್ಲೇ ಮೆಹಂದಿಯನ್ನ ಕೂಡ ಇಟ್ಟಿದ್ದಾರೆ, ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ, ಇದರಲ್ಲಿ ಗೊತ್ತಾಗುತ್ತೆ ನಮ್ಗೆ. ಓಕೆ, ಮಾತಾಡಿ. ನಿಮ್ಮ ಹೆಸರು? ಜಸ್ವಿನಾ. ಜಸ್ವಿನಾ. ಓಕೆ, ಎಷ್ಟೊತ್ತಾಯ್ತು ಇಲ್ಲಿಗೆ ಬಂದು? ಇವಾಗ ಬೆಳಿಗ್ಗೆ ಬಂದೆ. ಬೆಳಗ್ಗೆ ಬಂದಿದ್ದೀರಾ? ಓಕೆ, ಸುತ್ತಾಡಿದ್ರಾ? ಹೌದು. ಹೇಗನಿಸ್ತು? ಖುಷಿ ಆಯ್ತು. ಮೆಹಂದಿ ಹಾಕಿಸಿದ್ರಾ? ಹೌದು. ಓಕೆ, ಎಷ್ಟು ಟೈಮ್ ತಗೊಂಡ್ರು ಮೆಹಂದಿ ಹಾಕೋದಿಕ್ಕೆ? 100. ಹೌದಾ? ಹಾಫಿಗೆ 50. ಖುಷಿ ಆಯ್ತು. ಹೌದು. ಓಕೆ, ಥ್ಯಾಂಕ್ ಯು. ಈ ಒಂದು ಮಾರಾಟ ಮೇಳದಲ್ಲಿ ತುಂಬಾನೇ ಟೇಸ್ಟಿ ಆಗಿರುವಂತ ಕಾಟನ್ ಕ್ಯಾಂಡಿ ಸಿಗ್ತಾ ಇದೆ. ಅದರ ಜೊತೆಗೇನೆ ಇದೇನು? ಚಾಕ್ಲೇಟ್ ಫೌಂಟೇನ್. ಓಕೆ, ಈ ಪ್ಲಾನ್ ಹೇಗೆ? ಸೊ ಚಾಕ್ಲೇಟ್ ಇಲ್ಲಿ ಬಿಸಿ ಆಗ್ತದೆ, ಬಿಸಿಯಾದ ಚಾಕ್ಲೇಟ್ ಹಿಂಗೆ ಫ್ಲೋ ಆಗ್ತಾ ಇರ್ತದೆ. ನಾವು ಈ ಬಿಸಿ ಇರುವ ಚಾಕ್ಲೇಟಿಂದ ಒಟ್ಟಿಗೆ ಈ ಕೇಕ್ಸ್ ಅನ್ನೆಲ್ಲ ಕೊಡ್ತೇವೆ, ಕೇಕ್ ಮತ್ತೆ ವೇಫರ್ ಮತ್ತೆ ಸ್ಪ್ರಿಂಕಲ್ಸ್ ಒಟ್ಟಿಗೆ ಕೊಟ್ಟು ಇದು ತಿನ್ಲಿಕ್ಕೆ ತುಂಬಾ ಟೇಸ್ಟಿ ಆಗಿರ್ತದೆ. ಪ್ರೈಸ್ ಇದಕ್ಕೆ 50 ರೂಪೀಸ್. ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ, ಎಲ್ಲರೂ ಬರ್ತಾ ಇದ್ದಾರೆ, ಮಕ್ಕಳಿಗೆ ತುಂಬಾ ಇಷ್ಟ, ಅಟ್ರಾಕ್ಟಿವ್ ಮಾಡ್ತಾ ಇದೆ. ಮತ್ತು ಸೊ ಇದು ಎಲ್ಲೂ ಸಿಗುದಿಲ್ಲ, ನಾವು ಮಾಡ್ತಾ ಇದ್ದೇವೆ. ಈ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಎಲ್ಲ ಇದು ಸಿಗ್ತದೆ. ಸೊ ಎಲ್ಲರಿಗೆ ತುಂಬಾ ಇಷ್ಟ ಉಂಟು ಈ ಚಾಕ್ಲೇಟ್ ಅಂದ್ರೆ ಎಲ್ಲರಿಗೂ ತುಂಬಾ ಇಷ್ಟ. ಹಾಗೆ ಇವಾಗ ಇದನ್ನೇ ಮಾಡಬೇಕು ಅನ್ನೋ ಪ್ಲಾನ್ ಹೇಗೆ ಬಂತು ಅಂತ ನಿಮಗೆ? ಸೊ ಬೇಸಿಕಲಿ ನನ್ನ ಪ್ಲಾನ್ ಆಗಿರ್ಲಿಲ್ಲ, ಆದರೆ ಇದರ ಬಗ್ಗೆ ಕಮ್ಯುನಿಕೇಶನ್ ಎಲ್ಲ ಇತ್ತು ನಮ್ಮ ಮ್ಯಾಮ್ನವರಿಗೆ, ಇದು ಉಂಟು, ಸೊ ಇದನ್ನ ಮಾಡ್ಬೋದು ಅಂತ ಹೇಳಿ. ಸೊ ನಾವು ಸೇರಿದ್ವಿ, ಇದಕ್ಕೆ ಎಂಕರೇಜ್ಮೆಂಟ್ ಕೊಡಬೇಕು ಅಂತ ಹೇಳಿ. ಓಕೆ, ನಿಮಗೊಂದು ಬಿಸ್ನೆಸ್ ಮಾಡುವಂತ ಪ್ಲಾನ್ಗಳೆಲ್ಲ ಇಲ್ಲಿ ಸಿಗ್ತಾ ಇರುವಂತದ್ದು, ಏನು ಹೇಳ್ತೀರಾ ಈ ಒಂದು ವ್ಯವಸ್ಥೆ? ಇದು ಒಂದು ಒಳ್ಳೆ ಅಪರ್ಚುನಿಟಿ. ಅಂದ್ರೆ ನಾವು ಓದುದು ಮಾತ್ರ ಅಲ್ಲ, ಒಂದು ಜನರೊಟ್ಟಿಗೆ ಹೇಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, ಅವರು ವಾದ ಮಾಡುವಾಗ ನಾವು ಹೇಗೆ ನಡಿಬೇಕು. ಕೆಲವರು ಮೋಸ ಸಹ ಮಾಡ್ತಾರೆ, ಹೇಳಲಿಕ್ಕಾಗಲ್ಲ. ಅಂದ್ರೆ ಇಲ್ಲಿ ಹೇಳದೆ ದುಡ್ಡು ಕೊಡದೆ ತಗೊಂಡು ಹೋಗ್ತಾರೆ. ನಾವು ಚೌಕನ್ನಾಗಿರ್ಬೇಕು. ಹಾಗೆ ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫ್ಯೂಚರ್ ಏನಾಗ್ತದೆ ಅಂತ ಹೇಳಲಿಕ್ಕಾಗಲ್ಲ, ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ನಮ್ಮ ಹೆಸರು ಶೌರ್ಯ, ನಾನು ಫಸ್ಟ್ PUC. ನಾನು ಸಕ್ಷತ್, ಫಸ್ಟ್ PUC. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಐಸ್ ಕ್ರೀಮ್ ಡಾಲಿ ಚಗವರ್ ಕುಲ್ಫಿ ಐಸ್ ಕ್ರೀಮ್ ಬನ್ನಿ 10 ರೂಪಾಯಿಗೆ ಐಸ್ ಕ್ರೀಮ್ ಉಂಟು, ಬನ್ನಿ. ವೀಕ್ಷಕರೇ, ಇಂದ್ರಪ್ರಸ್ಥದ ಮಾರಾಟ ಮೇಳದಲ್ಲಿ ಎಲ್ಲಿ ನೋಡಿದ್ರು ಕೂಡ ಜನವೋ ಜನ. ಇಲ್ಲಿ ನೀವು ನೋಡ್ಬೋದು, ತುಂಬಾನೇ ಜನಜಂಗುಳಿಯಿಂದ ಕೂಡಿದ್ದಾರೆ. ಯಾರಾದ್ರೂ ಅಂದ್ಕೊಳ್ಬಹುದು ಇನ್ನೇನು ಸ್ಪೆಷಲ್ ಆಗಿರುವಂತ ಆಫರ್ ಅಲ್ಲಿ ಏನಾದ್ರೂ ಬಟ್ಟೆಯನ್ನ ಕೊಡ್ತಾ ಇದ್ದೀರಾ ಅಂತ. ಬಟ್ ಇಲ್ಲಿ ಯಾವುದೇ ರೀತಿಯಂತ ಆಫರ್ ನಡೀತಾ ಇಲ್ಲ. ಬಟ್ ಅದರ ಬದಲಾಗಿ ಇಲ್ಲಿ ಮಾರಾಟ ಮೇಳ ನಡೀತಾ ಇರುವಂತದ್ದು ಸಾರಿ ಆಗಿರ್ಬೋದು, ನೈಟಿ ಆಗಿರ್ಬೋದು, ಕುರ್ತಾ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆಗಳಾಗಿರ್ಬೋದು, ಎಲ್ಲವೂ ಕೂಡ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇರುವಂತದ್ದು ಇಲ್ಲಿಗೆ ಬಂದಂತಹ ಜನಗಳನ್ನ. ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ಸೃಷ್ಟಿ ಅವರು, ಹೇಗಿದೆ ರೆಸ್ಪಾನ್ಸ್ ಜನಗಳಿಗೆ? ಜನಸಂಖ್ಯೆ ಈಗ ಜಾಸ್ತಿ ಆಗ್ತಿದೆ. ಸ್ಟಾರ್ಟಿಂಗ್ ಅಲ್ಲಿ ಅಷ್ಟು ಇರಲಿಲ್ಲ, ಆದರೆ ಈಗ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ. ಮತ್ತೆ ನಮ್ಮದಲ್ಲಿ ಆಫರ್ ಉಂಟು. ನಾವು 1000 ರೂಪೀಸ್ ತನಕ ಯಾವುದಾದ್ರು ಪರ್ಚೇಸ್ ಮಾಡಿದ್ರೆ ಲೈಕ್ ಆಲ್ ಓವರ್ಲಿ 100 ರೂಪೀಸ್ ಕೂಪನ್ ಸಿಗ್ತದೆ. ಅಲ್ಲಿ ಫ್ಯಾನ್ಸಿಗೆ ಹೋಗಿ ನಾವು ಕಲೆಕ್ಟ್ ಮಾಡಬೇಕು. ಮತ್ತೆ ಅದಕ್ಕೆ ಮ್ಯಾಟ್ಗೆಲ್ಲ ಆಫರ್ಸ್ ಉಂಟು. 2 ಮ್ಯಾಟ್ ತಗೊಳ್ಳಿದ್ರೆ 290 ಸಿಗ್ತದೆ. ಇದು ನಮಗೆ ಎಜುಕೇಷನ್ಗೆ ತುಂಬ ಹೆಲ್ಪ್ಫುಲ್. ಲೈಕ್ ನಮಗೆ ಫ್ಯೂಚರ್ ಡೇಸಲ್ಲಿ ನಾವೇನಾದರೂ ಬಿಸ್ನೆಸ್ ಮಾಡಬೇಕಿದ್ರೆ ಇದು ನಮಗೆ ಹೆಲ್ಪ್ ಮಾಡ್ತದೆ. ಎಸ್, ವೀಕ್ಷಕರು ಕೇಳಿದ್ರಲ್ಲ, ಇಲ್ಲಿ ಕೂಡ ಸ್ಪೆಷಲ್ ಆಗಿರುವಂಥ ಆಫರ್ ಎಲ್ಲ ಕೊಡ್ತಾ ಇದ್ದಾರೆ. ಔಟ್ಸೈಡ್ ಅಲ್ಲಿ ಹೋಗಿ ನಾವು ಶಾಪಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕೂಡ ಆಫರ್ ಇದೆ. ಬಟ್ ನೀವು ಇಂದ್ರಪ್ರಸ್ಥಕ್ಕೆ ಬಂದು ಇಲ್ಲಿಂದ ಬಟ್ಟೆಗಳನ್ನ ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ಇಲ್ಲಿ ಕೂಡ ಆಫರ್ ಇರುವಂಥದ್ದು. ಹಾಗಾಗಿ ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. 3D ಶೋ ಕೂಡ ನಡೀತಾ ಇರುವಂಥದ್ದು. ಈ 3D ಶೋ ಮಕ್ಕಳನ್ನ ಜಾಸ್ತಿಯಾಗಿ ಅಟ್ರಾಕ್ಟ್ ಮಾಡ್ತಾ ಇದೆ. ಹಾಗಾಗಿ ತುಂಬಾನೇ ಮಕ್ಕಳು ಟೋಕನ್ ಪಡ್ಕೊಂಡು 3D ಶೋ ನೋಡೋದಕ್ಕೆ ಹೋಗ್ತಾ ಇದ್ದಾರೆ. ಮಾತಾಡ್ಸೋಣ ಇಲ್ಲಿ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ನಿಶಿತ್ ಜಿ ಅಂತ ಹೇಳಿ, ಸೆಕೆಂಡ್ PUC ಅಲ್ಲಿ ಕಲಿತೀನಿ. ಓಕೆ, 3D ಶೋ ಬಗ್ಗೆ ಹೇಳಿರಬೇಕು. ಸಾಕಷ್ಟು ರೆಸ್ಪಾನ್ಸ್ ಬರ್ತಿದೆ. ಸಾಧಾರಣ 7 ಶೋ ಮುಗೀತು ಈಗಾಗಲೇ. ಒಳಗಡೆ 12 ಜನರಾಗೆ ಶೋ ನಡೀತಾ ಉಂಟು. ನಮ್ಮ ಕಷ್ಟಕ್ಕೆ ಸಕ್ಸಸ್ ಸಿಗ್ಬೋದು ಅಂತ ಅನಿಸ್ತದೆ. ವಿಶೇಷವಾಗಿ ಮಕ್ಕಳನ್ನು ಅಟ್ರಾಕ್ಟ್ ಮಾಡುವಾಗೆ ಕಾರ್ಟೂನ್ಸ್ ಆಗಿರ್ಬೋದು ಅಥವಾ ಸಬ್ವೆ ಆ ಥರ ವೀಡಿಯೋಸ್ಗಳಿರ್ತದೆ. ಆಮೇಲೆ ನಾವೇ ತಯಾರಿಸಿದ 3D ಗ್ಲಾಸಸ್ ಇರ್ತದೆ, ಅದೊಂದು ವಿಶೇಷವಾಗಿರ್ತದೆ. ಮತ್ತು 10 ನಿಮಿಷಕ್ಕೆ 30 ರೂಪಾಯಿ ಆಗಿ ಇಟ್ಟಿದ್ದೇವೆ ಮೇಡಮ್.
ನಮಸ್ತೆ ಸರ್, ನಿಮ್ಮ ಹೆಸರು? ನಾನು ಕೈಲಾರು ರಾಜಗೋಪಾಲ್ ಭಟ್ ಅಂತೇಳಿ. ಓಕೆ ಸರ್, ನೀವು ನಿಮ್ಮ ಕಣ್ ತುಂಬಿಸಿಕೊಳ್ಳೋದು ಮಾತ್ರ ಅಲ್ಲದೆ ಮೊಬೈಲಲ್ಲೂ ಕ್ಯಾಪ್ಚರ್ ಮಾಡ್ತಾ ಬರ್ತಾ ಇದ್ರಿ ಸರ್. ಅಷ್ಟು ಖುಷಿಯಾಗಿದೆ ಅಂತ ಅನ್ಕೊಂತೀನಿ ನಾನು. ಏನ್ ಹೇಳ್ತೀರಾ ಸರ್ ಇಲ್ಲಿ? ನಾನು ತುಂಬ ಖುಷಿ ಆಯಿತು. ಉಪ್ಪಿನಂಗಡಿ ಇತಿಹಾಸದಲ್ಲಿ ಹಲವಾರು ಕೃಷಿ ಮೇಳಗಳಾಗಿದೆ, ವ್ಯಾಪಾರ ಮೇಳಗಳಾಗಿದೆ, ಭಾಳಷ್ಟು ವಿಚಾರಗಳಾಗಿದೆ. ಆದರೆ ಇವತ್ತೀಗ ನಾನು ಇಂದ್ರಪ್ರಸ್ಥದಲ್ಲಿ ಇದರ ಮೊದಲು ಕೂಡ ಇಂಥ ಒಂದು ವ್ಯಾಪಾರ ಮೇಳಗಳಾಗಿತ್ತು. ಆದರೆ ಇವತ್ತು ಕಂಡಿರ್ತಕ್ಕಂಥ ವಿಚಾರಗಳು, ನಾನು ಇಲ್ಲಿಗೆ ಬಂದು 1 ಗಂಟೆ ಆಯಿತು. ನನಗೆ ಪಿಲಿಕ್ಕೊಳಕ್ಕೂ ಅಲ್ಲಿಗೂ ಇಲ್ಲಿಗೂ ಭಾಳ ದೊಡ್ಡ ಮೈಸೂರಿಗೂ ಹೋದ ಹಾಗೆ ಆಗತಕ್ಕಂಥ ಅನುಭವಗಳಾಗ್ತಾ ಇದೆ. ಯಾಕೆಂತ ಕೇಳಿದ್ರೆ ಪ್ರತಿಯೊಂದು ವಿಚಾರವೂ ಕೂಡ ಮಕ್ಕಳಿಗೆ ಕಲೀಲಿಕ್ಕೆ ಇದೆ, ಮಕ್ಕಳು ತಿಳ್ಕೊಳ್ಳಿಕ್ಕಿದೆ. ವ್ಯಾಪಾರ ಅಂದರೆ ಇಂಥದ್ದು, ಅದರಲ್ಲಿ ಏನು ಲಾಭ ಬರ್ತದೆ, ಆ ಅಂಗಡಿಯ ಓನರ್ಗೆ ಏನು ಲಾಭ ಸಿಗ್ತದೆ, ಇದು ಪ್ರತಿಯೊಂದು ಕೂಡ ಅವರಿಗೆ ಅರಿವಿಗೆ ಬರ್ತದೆ. ನಾನು ಇಲ್ಲಿ ಸಾಮಾನ್ಯವಾಗಿ ಆಗ ಬಂದಿದ್ದು 1 ಗಂಟೆ ಆಯಿತು. 1 ಗಂಟೆಯಿಂದಲೂ ನಾನು ಖರೀದಿ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮಕ್ಕಳಿಗೆ ಒಂದು ಪ್ರೇರಣೆಯನ್ನು ಕೊಡುವ, ಮಕ್ಕಳಿಗೆ ಒಂದು ಉತ್ತೇಜನವನ್ನು ಕೊಡುವ ಅಂತೇಳಿ ಭಾಳ ಖುಷಿ ಆಯಿತು. ಅದು ಹಾಗೆ ಇಲ್ಲಿ ಮಕ್ಕಳೇ ಅವರ ಕೈಯಿಂದಲೇ ಮಾಡಿರ್ತಕ್ಕಂಥ ಆರ್ಟ್, ಈ ಪೂರ್ತಿ ಆರ್ಟ್ ಗ್ಯಾಲರಿಯನ್ನು ನೋಡ್ತಾ ಇದ್ದೆ. ನಾನು ಇದರ ಒಳಗೆ ಬಂದು ಈಗ ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯನ್ನು ಪ್ರತಿಯೊಂದನ್ನು ಕೂಡ ನಾನು ನೋಡ್ತಾ ಇದ್ದೇನೆ. ಆ ಮಗುವಿನಲ್ಲಿ 3ನೇ ಕ್ಲಾಸ್ ಮಗು, 2ನೇ ಕ್ಲಾಸ್ ಮಗು, 1ನೇ ಕ್ಲಾಸ್ ಮಗು ಬಿಡಿಸಿರ್ತಕ್ಕಂಥ ಆರ್ಟ್ಗಳಿದೆ. ಅದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಆ ಮಗುವಿನ ಕೈಯಿಂದ ಮೂಡಿ ಬಂದಿರತಕ್ಕಂಥ ಆರ್ಟ್ ಅದ್ಭುತವಾಗಿರ್ತಕ್ಕಂಥ ಆರ್ಟುಗಳಿದೆ. ಕಲೆ ಅಂದರೆ ಏನು ಅಂತೇಳಿ ಅದಕ್ಕೆ ಎಲ್ಲದಕ್ಕೂ ಕೂಡ ಪ್ರೇರಣೆ ಕೂಡ ಈ ಶಾಲೆಯಲ್ಲಿ ಕಲಿಸ್ತಕ್ಕಂಥ ಅಧ್ಯಾಪಕ ವೃಂದದವರು ಕೂಡ ಕಾರಣರಾಗಿರ್ಬೋದು. ಆದರೆ ಅಂತೂ ಉಪ್ಪಿನಂಗಡಿ ಇಂದ್ರಪ್ರಸ್ಥದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಮೇಳ, ಈ ಒಂದು ವ್ಯಾಪಾರ ಮೇಳ ಅದ್ಭುತವಾಗಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ನನಗಂತೂ ಭಾಳ ಖುಷಿ ಆಯಿತು. ನಾನು ಇನ್ನೀಗ ನಮ್ಮ ಶ್ರೀಮತಿಯವ್ರನ್ನೂ ಕರ್ಕೊಂಡು ಬರ್ತೇನೆ. ಭಾಳ ಖುಷಿ ಆಯ್ತು ನನಗೆ. ಎಲ್ಲೋ ನಾವು ಹೋಗಿ ಎಕ್ಸಿಬಿಷನ್ ನೋಡ್ತೇವಂತೆ, ಅದಕ್ಕಿಂತ ಹೆಚ್ಚಿನ ವಿಚಾರಗಳಾಗಿದೆ. ಮತ್ತು ನಾನೊಂದು ಚರ್ಮರಿ ತಿಂದೆ. ಆ ಚರ್ಮರಿ ಎಷ್ಟು ಟೇಸ್ಟ್ ಆಗಿತ್ತಂದರೆ ಈಗ ನನ್ನ ಶ್ರೀಮತಿಯವ್ರಿಗೂ ಒಂದು ಚರ್ಮರಿಗೆ ತೆಗೆದುಕೊಳ್ಳಿಕ್ಕೆ ಉಂಟು. ಅಷ್ಟು ಖುಷಿ ಆಯಿತು. ಮಕ್ಕಳೇ ಮಾಡಿರ್ತಕ್ಕಂಥದ್ದು ಭಾಳ. ಹಾಗೆ ಸುದ್ದಿ ಮಾಧ್ಯಮಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇದನ್ನು ಪ್ರಚಾರ 10 ಮಂದಿಗೆ 10 ಊರಿಗೆ ಪಸರಿಸ್ತಕ್ಕಂಥ ಒಂದು ವಿಚಾರ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಶ್ರೀ ದಿನಿಸಿ ಹಬ್, ಎಲ್ಲಿ ನೋಡಿದ್ರು ಕೂಡ ಜನ ಇದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ಬೋದು. ಮೇಡಮ್ ಹತ್ರ ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಭಾಗ್ಯಶ್ರೀ ಅಂತ. ಭಾಗ್ಯಶ್ರೀ ಅವರು. ಓಕೆ, ಜನ ನೋಡಿದ್ರೆ ಅಂತೂ ಖಂಡಿತವಾಗ್ಲೂ ಜನರಿಂದ ಉತ್ತಮ ರೆಸ್ಪಾನ್ಸ್ ಇದೆ ಅಂತ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಾ ಇದೆ. ಒಂದು ಹೊಸ ಪ್ರಯತ್ನ ಮಾಡ್ತಾ ಇದ್ದೇವೆ. ತುಂಬ ಮಕ್ಕಳು ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಸತತ ಒಂದು ವಾರದಿಂದ ಮಕ್ಕಳ ಒಂದು ಪ್ರಯತ್ನ ಕಾಣ್ತಾ ಇದೆ. ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿದೆ ಅನ್ನೋದು ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್. ಹಾಗೆ ಗ್ರಾಹಕರಾಗಿ ವಿದ್ಯಾರ್ಥಿಗಳ ಪೋಷಕರು ಆಸಕ್ತಿಯಿಂದ ಬಂದು ಪಾಲ್ಗೊಳ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ನಿಮ್ಮ ಹೆಸರು? ನಿಕ್ಷೇಪ್ ರಾಜ್ಯ. ಓಕೆ, ಹೇಗುಂಟು ನಿಮ್ಮ ವ್ಯಾಪಾರ ವಹಿವಾಟು? ಫಸ್ಟ್ ನಾವು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಜನ ಬರುವಾಗ ಖುಷಿ ಆಗ್ತಾ ಉಂಟು. ಜನ ಬರುವಾಗ ಇಷ್ಟು ವ್ಯಾಪಾರ ಆಗ್ತಾ ಉಂಟಾ ಅಂತ ಖುಷಿ ಆಗ್ತಾ ಉಂಟು. ಹೀಗೆ ಆಗ್ತಾ ಇದ್ರೆ ನಮ್ಮ ಎಲ್ಲದು ಎಲ್ಲ ಐಟಮ್ಸ್ ಎಲ್ಲ ಸೇಲ್ ಆಗ್ತದೆ ಅಂತ ಆಗ್ತಾ ಉಂಟು. ನಿಮ್ಮೊಟ್ಟಿಗೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಇಲ್ಲಿ? ಟೀಚರ್ಸ್ ಅನ್ನು ಸೇರಿ 10 ಜನ ಇದ್ದಾರೆ. ಆದ್ರೂ 10 ಜನ ಆದ್ರೂ ಕಡಿಮೆ ಅನ್ಸ್ತಾ ಉಂಟು. ಇಷ್ಟು ಜನ ಬರ್ತಾ ಇದ್ದಾರೆ. ಅದು ನೀವೀಗ 1,000 ರೂಪಾಯಿಯನ್ನು ಎಂತಾದ್ರೂ ಐಟಮ್ ಪರ್ಚೇಸ್ ಮಾಡಿದ್ರೆ, ಅಂದರೆ ಒಟ್ಟು ಬಿಲ್ ಅಷ್ಟಾದರೆ ನಿಮಗೆ ಒಂದು ಕೂಪನ್ ಕೊಡ್ತೀವಿ ಅಂತ. ಆ ಕೂಪನಲ್ಲಿ ಲಾಸ್ಟ್ಗೆ 3:30 ಗಂಟೆ ಮಧ್ಯಾಹ್ನ ಆದಾಗ ನಿಮಗೆ ಅದರ ಲಕ್ಕಿ ಡ್ರಾ ಅನ್ನು ತೆಗಿತೇವೆ. ಆ ಲಕ್ಕಿ ಡ್ರಾ ಅಲ್ಲಿ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಉಂಟು. ಫಸ್ಟ್ ಪ್ರೈಸ್ ಕುಕ್ಕರ್, ಸೆಕೆಂಡ್ ಪ್ರೈಸ್ ಎಲೆಕ್ಟ್ರಿಕ್ ಕೆಟಲ್, ಮತ್ತು ಥರ್ಡ್ ಪ್ರೈಸ್ ಇಡ್ಲಿ ಇಡುವ ಪಾತ್ರೆ. ಅಂದರೆ ಅದರೊಟ್ಟಿಗೆ ಬಾಟಲ್ ಅದು ಕೂಡ ಉಂಟು. ಅಂದರೆ ಬೇರೆ ಬೇರೆ ಪ್ರೈಸ್. ನಾವೆಂತಂದರೆ ಜನಗಳಿಗೆ ಅಟ್ರಾಕ್ಟ್ ಮಾಡುವ, ಅಂದರೆ ಪ್ರೈಸಿಗೋಸ್ಕರ ಸ್ವಲ್ಪ ಜನ ತಗೊಳ್ಳುವವರು ಕೂಡ ರೆಡಿ ಇರ್ತಾರೆ. ಅದಕ್ಕಾಗಿ ನಾವು ಪ್ರೈಸ್ ಬಿಸ್ನೆಸ್ಸಿನ ಒಂದು ಟ್ರಿಕ್ ಅಂತ ಹೇಳ್ಬೋದು.
ಕಾಲದ ವಸ್ತುಗಳ ಪ್ರದರ್ಶನವನ್ನ ಕೂಡ ಇಡಲಾಗಿದೆ. ಮೇಡಮ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ, ನಿಶಿತಾ. ನಿಶ್ಚಿತ. ಓಕೆ ಮೇಡಮ್, ತುಂಬಾ ಜನ ಇಲ್ಲಿ ಬರ್ತಾ ಇದ್ದಾರೆ, ಇಂಟ್ರೆಸ್ಟ್ ಅಲ್ಲಿ ನೋಡ್ತಾ ಇದ್ದಾರೆ ಹಳೆಯ ಕಾಲದ ವಸ್ತುಗಳು ಅಂತ. ಹೇಗೆ ಇದರ ಸಂಗ್ರಹಣೆ ಹೇಗಾಯ್ತು ಅದರ ಬಗ್ಗೆ ಹೇಳೋದು? ಇದು ಹೆಚ್ಚಿನದ್ದು ನಮ್ಮ ಮಕ್ಕಳು ತಂದು ಕೊಟ್ಟಿದ್ದಾರೆ, ಅವರ ಮನೆಯಲ್ಲಿ ಇದ್ದಂಥದ್ದು. ಮತ್ತು ಇನ್ನು ಕೆಲವು ನಮ್ಮ ಪೇರೆಂಟ್ಸ್ ಕೆಲವು ಬೇರೆ ಕಡೆಯಿಂದ ಸಂಗ್ರಹಿಸಿ ತಂದು ಕೊಟ್ಟದ್ದು, ಮತ್ತು ಕೆಲವು ನಮ್ಮ ಮೊದಲಿನ ಇಲ್ಲಿಯ ಸಂಚಾಲಕರಾದ USA ನಾಯ್ಕರವರು ಅವರ ಮನೆಯಲ್ಲಿ ಮೊದಲಿಂದ ಅವರಲ್ಲಿ ಅಂತ ತುಂಬ ಇಂಟ್ರೆಸ್ಟ್ ಇದ್ದ ವಸ್ತುಗಳೆಲ್ಲ ಇತ್ತು, ಅದರಿಂದ ಸ್ವಲ್ಪ ಕಲೆಕ್ಟ್ ಮಾಡಿದ್ದೇವೆ. ಒಟ್ಟು ಎಷ್ಟು ಐಟಮ್ಗಳಿರ್ಬೋದು? ಇದೊಂದು 100ಕ್ಕಿಂತ ಮೇಲೆ ಐಟಮ್ಗಳನ್ನ ಇಟ್ಟಿದ್ದೇವೆ. ಓಕೆ ಮೇಡಮ್, ಈ ಒಂದು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ ಏನು ಹೇಳ್ತೀರಾ ಅಂತ? ವಿದ್ಯಾರ್ಥಿಗಳಂತೂ ತುಂಬಾನೇ ಖುಷಿಯಲ್ಲಿದ್ದಾರೆ, ಏನು ಹೇಳ್ತೀರಾ? ತುಂಬ ದಿವಸದಿಂದ ಇದರ ಹಿಂದೆ ಕೆಲಸ ಮಾಡ್ತಾ ಇದ್ದಾರೆ, ತುಂಬ ಅತ್ಯಂತ ಉತ್ಸಾಹದಿಂದ ತೊಡಗಿಸಿಕೊಂಡಿದ್ದಾರೆ. ಮಕ್ಕಳಿಗೆ ಒಂದು ಅಪರೂಪದ ಅನುಭವ, ವ್ಯಾಪಾರ, ಅದರ ಲೆಕ್ಕಾಚಾರ ಅದನ್ನೆಲ್ಲ ತಿಳಿದುಕೊಳ್ಳುವ ಒಂದು ಒಳ್ಳೆಯ ಅವಕಾಶ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ ಸರ್, ನಿಮ್ಮ ಹೆಸರು? ಉದಯ್ ಕುಮಾರ್ ಅಂತ, ಉಪ್ಪಿನಂಗಡಿ. ಮಾರಾಟ ಮೇಳ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಸರ್, ನಿಮಗೆ ಹೇಗೆ ಅನಿಸ್ತು ಮಾರಾಟ? ಇಂದ್ರಪ್ರಸ್ಥ ವಿದ್ಯಾಲಯದ ಈ ಹೊಸ ಆಡಳಿತ ಮಂಡಳಿ ಬಂದ ಬಳಿಕ ನಡೆಸಿದಂಥ ಮೊದಲ ಮಾರಾಟ ಮೇಳ ಇದು. ಮಕ್ಕಳಲ್ಲಿನ ಉದ್ಯಮಶೀಲತೆಯನ್ನು ಬಿಂಬಿಸುವಂಥದ್ದು ಅಥವಾ ಅದನ್ನು ಕೆರಳಿಸುವಂಥದ್ದು ಅಥವಾ ಅದನ್ನು ಪ್ರೋತ್ಸಾಹಿಸುವಂಥ ದೃಷ್ಟಿಯಿಂದ ಆಯೋಜಿಸಲ್ಪಟ್ಟಿದೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಚೌಕಾಶಿಗೆ ಅವಕಾಶ ಇಲ್ಲದಾಗಿ ಅವರೊಂದು ವ್ಯಾಪಾರವನ್ನು ನಡೆಸಿಕೊಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಮಕ್ಕಳ ಏನು ಪಠ್ಯ ಶಿಕ್ಷಣದ ಜೊತೆಗೆ ಇದೊಂದು ಅತ್ಯಂತ ಪರಿಣಾಮಕಾರಿ ಶಿಕ್ಷಣ ಅಂತ ನನಗೆ ಅನಿಸ್ತದೆ. ಯಾಕೆಂದರೆ ಮಕ್ಕಳು ಈ ಕಲಿತು ಮತ್ತೆ ವ್ಯಾವಹಾರಿಕ ಕ್ಷೇತ್ರಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಜೀವನಕ್ಕೆ ಅತಿ ಅಗತ್ಯವಾದಂಥ ವ್ಯಾವಹಾರಿಕ ಜ್ಞಾನ ತೀರಾ ಅಗತ್ಯ. ಅಂಥದ್ರಲ್ಲಿ ಒಂದು ವಸ್ತುವಿನ ಮೂಲ ಬೆಲೆ ಮತ್ತು ಅದು ಮಾರಾಟ ಬೆಲೆ, ಅದರಿಂದ ಬರುವಂಥ ಲಾಭ ನಷ್ಟಗಳ ಅರಿವನ್ನು ಸ್ವತಃ ಅನುಭವಿಸಿಕೊಂಡು ಆ ಶಿಕ್ಷಣವನ್ನು ಪಡೆಯುವಂಥ ದೃಷ್ಟಿಯಿಂದ ಈ ಮಾರಾಟ ಮೇಳ ಬಹಳಷ್ಟು ಪರಿಣಾಮಕಾರಿಯಾಗಿದೆ ಅಂತ ನನ್ನ ಅನಿಸಿಕೆ. ನನ್ನ 4 ಮಕ್ಕಳು ಕೂಡ ಈ ವಿದ್ಯಾಸಂಸ್ಥೆಯಲ್ಲೇ ಬೆಳಗಿದಂಥ ಮಕ್ಕಳು. ಅವರು ಕೂಡ ಏನು ಸಾಧನೆ ಮಾಡಿದಾರ ಇದು ಈ ವಿದ್ಯಾಸಂಸ್ಥೆಯ ಕಾರಣದಿಂದಾಗಿ ಸಾಧನೆ ಆಗಿದೆ ಅಂತ ನನ್ನ ಅನಿಸಿಕೆ. ವೈಷ್ಣವಿ. ನಿಮ್ಮ ಹೆಸರು? ನೀಕ್ಷಾ. ಓಕೆ, ಹೇಗುಂಟು ಫ್ರೆಂಚ್ ಫ್ರೈಸ್? ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ನಮ್ಮ ಉಪ್ಪಿನಂಗಡಿಯಲ್ಲಿ ಈ ಥರ ಫಸ್ಟ್ ಪ್ರಯತ್ನ ನಡೀತಾ ಇದೆ, ತುಂಬ ಖುಷಿ ಆಗ್ತದೆ. ಹೋಗಿ ಬಂದ್ರಾ? ಎಲ್ಲ ತಿರುಗಾಡಿದ್ವಿ. ಮಕ್ಕಳದು ಎನರ್ಜಿ ನೋಡಿ ತುಂಬ ಖುಷಿ ಆಯಿತು. ಏನೆಲ್ಲ ಪರ್ಚೇಸ್ ಮಾಡಿದ್ರಿ ನೀವು? ಇನ್ನೂ ಪರ್ಚೇಸ್ ಮಾಡಲಿ, ಇದೆ ಫಸ್ಟ್ ಪರ್ಚೇಸ್. ತಿಂದು ಮತ್ತೆ ಹೋಗೋದಾ? ಹೌದು, ಎನರ್ಜಿ ಬೇಕಲ್ಲ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಸನತ್ ಶೆಟ್ಟಿ. ಬಹಳ ಜನ ಇದ್ದಾರೆ ಪೊಟೆಟೊ ಟ್ವಿಸ್ಟರ್ ತಿನ್ನೋದಿಕ್ಕೆ, ಹೆಂಗ ಅನಿಸ್ತಾ ಇದೆ? ಫಸ್ಟ್ ನಾವು ಎಂತ ಜನ ಇರಲಿಲ್ಲ, ಈಗ ತುಂಬ ರಶ್ ಆಗಿದೆ. ನಾವು ತುಂಬ ಖುಷಿ ಆಗ್ತಿದೆ. ಫುಲ್ಲು ತುಂಬ ಖುಷಿ ಆಗ್ತಿದೆ. ಪೊಟೆಟೊ ಟ್ವಿಸ್ಟರ್ ಮಾತ್ರ ಸಿಗೋದು, ಬೇರೆ ಏನಾದ್ರು? ಸ್ವೀಟ್ ಕಾರ್ನ್ ಇದೆ. ನಾನು ಅವರ ಹತ್ರ ಸ್ವೀಟ್ ಕಾರ್ನ್ ಇಷ್ಟ ತಗೊಳ್ಳಿಕ್ಕೆ ಇದು ಮಾಡ್ತಿದ್ದೀನಿ. ಆಗ ಸ್ವೀಟ್ ಕಾರ್ನ್ ತುಂಬ ಹೋಗ್ತಿತ್ತು, ಈಗ ಸ್ವೀಟ್ ಕಾರ್ನ್ ನಿಂತಿದೆ. ಈಗ ಎಲ್ಲ ಪೊಟೆಟೊ ಟ್ವಿಸ್ಟರ್ ಬರ್ತಿದ್ದಾರೆ. ಫುಲ್ ರಶ್ ಆಗಿದೆ. ನಿಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ? ನನ್ನೊಟ್ಟಿಗೆ ನಾನು, ಅವರು, ಇವರು 7 ಮತ್ತೆ ಇಲ್ಲಿ 2 ಅವರು. ಬಿಲ್ಲಿಂಗಿಗೆ 2 ಮತ್ತೆ ಅವರು ಕೊಡ್ಲಿಕ್ಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತಾ? ಥ್ಯಾಂಕ್ ಯು. ನೈನ್ತ್. ತುಂಬಾ ನಟ್ಟಿ ಬಾರ್, ಚೊಕೊಬಾರ್, ಜಿಕ್ಕು, ಅನಾನಸ್ ಎಲ್ಲ ತುಂಬಾ ತರದ ಐಸ್ ಕ್ರೀಮ್ ಉಂಟು. ನಿಮ್ಮ ಹೆಸರು? ದೀಕ್ಷಾ. ಹಬ್ಬ ಹತ್ರ ಬರ್ತಾ ಇದೆ, ಸ್ವಲ್ಪ ಕಮ್ಮಿ ರೇಟ್ ವೈಸ್ ಹೇಗಿದೆ? ರೇಟ್ ವೈಸ್ ಸೇವಂತಿಗೆ ಸ್ವಲ್ಪ ಇದು ಜಾಸ್ತಿ ಬರ್ತಾ ಇದ್ದಾರೆ ಜನ. ಬರ್ತಾ ಇದ್ದಾರೆ. ಹೆಂಗ ಅನಿಸ್ತಾ ಉಂಟು ಒಂದು ಹೊಸ ಎಕ್ಸ್ಪೀರಿಯನ್ಸ್? ಹೂವನ್ನ ಹೇಗೆ ಇದು ಮಾಡುದು ಹೇಗೆ ವ್ಯಾಪಾರ ಮಾಡಿದಂತ
ಇಲ್ಲಿ ಮುಗ್ದ್ರೆ ಬೇರೆ ಸ್ಟಾಕ್ ಇದೆಯಾ? ಓಕೆ, ಥ್ಯಾಂಕ್ ಯು. ಕೃಷಿಕರಿಗೆ ಬೇಕಾಗಿರುವಂತ ಸಲಕರಣೆಗಳೆಲ್ಲ ಇಟ್ಟಿದ್ದೀರಾ, ಹೇಳಿ ನಿಮ್ಮ ಸ್ಟಾಲ್ ಬಗ್ಗೆ. ಇಲ್ಲಿ ಅಗ್ರಿಕಲ್ಚರ್ಗೆಲ್ಲ ಯೂಸ್ ಆಗುವಂತಹ ವಸ್ತುಗಳೆಲ್ಲ ಉಂಟು. ಮತ್ತೆ ಮಹಿಳೆಯರಿಗೆ ಮನೆಯಲ್ಲಿ ಬೇಕಾದಂತಹ ಹೆರೆಮನೆಗಳು ಎರಡು ಕೂಡ ಸ್ಟೈನ್ಲೆಸ್ ಸ್ಟೀಲ್ಗಳೆಲ್ಲ, ಆಮೇಲೆ ತುಂಬ ಟೈಪ್ಸ್ ಎಲ್ಲ ಬಂದಿದೆ. ಮತ್ತು ಗರಟೆಯಿಂದ ಮಾಡಿದಂತಹ ವಸ್ತುಗಳೆಲ್ಲ ಉಂಟು, ಪೆನ್ ಸ್ಟ್ಯಾಂಡ್ಗಳು ಎಲ್ಲ ಉಂಟು. ಜನ ಬರ್ದೇ ಇದ್ರೆ ಅವರನ್ನ ಯಾವ ರೀತಿ ಕರೀತೀರಾ? ಅದು ಯೂಸ್ ಆಗ್ತದೆ, ನಿಮಗೆ ಯೂಸ್ ಆಗ್ತದೆ. ಮನೆಯಲ್ಲಿ ಮಕ್ಕಳೆಲ್ಲ ಇದ್ದರೆ ಇವರಿಗೆ ಇಂತಹ ಪೆನ್ ಸ್ಟ್ಯಾಂಡ್ಗಳೆಲ್ಲ, ಮೊಬೈಲ್ ಸ್ಟ್ಯಾಂಡ್ ಎಲ್ಲ ಯೂಸ್ ಆಗ್ತದೆ. ಆಮೇಲೆ ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳಿದಾಗ ಎಲ್ಲ, ಆಮೇಲೆ ಕ್ವಾಲಿಟಿ ವೈಸ್ ಎಲ್ಲ ನೋಡಿದಾಗೆಲ್ಲ ತಗೊಳ್ತಾರೆ. ಹೇಗಾಯ್ತು ಬಿಸ್ನೆಸ್ ಇವತ್ತು? ಬಿಸ್ನೆಸ್ ಓಕೆ ಆಗಿದೆ, ತಗೊಂಡಿದ್ದಾರೆ ಮ್ಯಾಕ್ಸಿಮಮ್. ಮಕ್ಕಳ ಮುಖ ನೋಡಿ ತಗೊಂಡಾಗೆ ತಗೊಂಡು. ಏನು ಪುದರ್ ದಾದಾ? ಪುದರ್ ಗಣಪತಿ ಪ್ರಭು ಎಂಚಾಂಡೆ ಒಂಜಿ ಮೇಳ ಒಂದು ಜಾರ್ಮೂರು ಬಾರ ಲಾಯಕ್ ಆತನ ಜೋಕುಳು ಅಂತ ಕೊರ್ನ ಅಂಚಪುರ ಪೋದು ಬತ್ತನ ಅಂತ ಯಜಮಾನ ಎಂಚ ಬಾರ ಬರ್ಪೇಂಡ ದಾದಪುರ ದೆತೊಂಡಾರೆ ಇಲ್ಲ ಆಯ್ತು ಒಂಜಿ ಪಿಸ್ತದ ತೊಂಡ ಒಂಜಿ ದ್ರಾಕ್ಷಿ ಪೆಕದ ತೊಂಡ ಅಂಚ ಬತ್ತಿಬೇಕು ಒಂದಾಳದ ತೊಂಡತ್ತ ಖುಷಿ ಅಂಡೆ. ಖುಷಿ ಅಂಡ. ಥ್ಯಾಂಕ್ ಯು. ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾಗಿರುವಂತಹ ಕೆ ಪ್ರಕಾಶ್ ಸರ್ ಇದ್ದಾರೆ, ಬರೀ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಉತ್ತಮ ರೀತಿಯಾದಂತಹ ಆಯೋಜನೆ, ವಿದ್ಯಾರ್ಥಿಗಳಂತೂ ಖುಷಿಯಲ್ಲಿದ್ದಾರೆ, ಅದರ ಜೊತೆಗೆ ಪೇರೆಂಟ್ಸ್ ಕೂಡ ಸಪೋರ್ಟಿವ್ ಆಗಿ ನಿಂತಿರುವಂತದ್ದು. ಈ ಒಂದು ಆಯೋಜನೆಯ ಬಗ್ಗೆ ಹೇಳಿ. ಇವತ್ತಿನ ದಿನ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಹಾಗೂ ವಿದ್ಯಾಲಯದ ಎಲ್ರಿಗೂ ಒಂದು ಅವಿಸ್ಮರಣೀಯ ದಿನ. ಯಾಕೆಂತ ಹೇಳಿದರೆ ಜೀವನದ ಪಾಠವನ್ನು ಕಲೀಲಿಕ್ಕೆ ವಿದ್ಯಾರ್ಥಿಗಳಿಗೆ ಇದೊಂದು ಅಪೂರ್ವವಾದಂಥ ಅವಕಾಶ. ಜೀವನ ಅಂದರೆ ಏನು, ವ್ಯಾಪಾರ ಅಂದರೆ ಏನು, ನಾವು ಅದನ್ನು ಯಾವ ರೀತಿ ಆಯೋಜಿಸಬೇಕು, ಸಮಾಜದೊಂದಿಗೆ ಹೇಗೆ ಬೆರೀಬೇಕು ಅನ್ನುವ ಬದುಕಿನ ಕಲೆಯನ್ನು ಕಲಿಸುವುದಕ್ಕಾಗಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿರುತ್ತೇವೆ. ಇದಕ್ಕೆ ಇಲ್ಲಿಯ ಎಲ್ಲ ಹೆತ್ತವರು, ಸಾರ್ವಜನಿಕರು ಹಾಗೂ ನಮ್ಮ ಆಡಳಿತ ಮಂಡಳಿ ಉತ್ತಮ ಸಹಕಾರವನ್ನು ನೀಡಿರುತ್ತಾರೆ. ಎಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು. ನಿಮ್ಮ ಹೆಸರು? ಸಂಜನ್, ಅನ್ಮಯ್, ಶ್ರೇಯಸ್, ಶನ್ಮತ್. ಓಕೆ, ನಿಮ್ಮ ಶಾಪ್ ಬಗ್ಗೆ ಹೇಳಿ, ಡೀಟೇಲ್ಸ್ ಕೊಡಿ ನಮಗೆ. ನಮ್ಮ ಶಾಪಿನ ಹೆಸರು ಇಂದ್ರಪ್ರಸ್ಥ ವಿದ್ಯಾಲಯ ಟೆಕ್ ಮಾರ್ಟ್ ಅಂತ. ನಾವು ಎಲ್ಲ ಥರದ ಎಲೆಕ್ಟ್ರಾನಿಕ್ಸ್ ಡಿವೈಸಸನ್ನು ಮಾಡ್ತೇವೆ. ಅಂದರೆ OTG ಮೊಬೈಲ್ಗಳಿಗೆ ನಾವು ಈಗ ಬೀಚ್ಗೆ ಹೋಗುವಾಗ ಮೊಬೈಲ್ಗಳು ಚಂಡಿ ಆಗ್ತದೆ, ಅದಕ್ಕೋಸ್ಕರ ನಾವು ರೈನ್ ಕವರ್ ಅಂತ ಮಾಡ್ತೇವೆ. OTG, ಪವರ್ ಬ್ಯಾಂಕ್, ಇಯರ್ಬಡ್ಸ್ ಮುಂತಾದ ಟ್ರೈಪಾಯ್ಡ್ಸ್ ಹಾಗೆ ಮುಂತಾದ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮಾರಾಟ ಮಾಡ್ತೇವೆ. ರಿಪೇರಿ ಇದೆ. ಒಳ್ಳೆ ರೆಸ್ಪಾನ್ಸ್ ಇದೆ. ತುಂಬ ಜನ ಬಂದು ಖರೀದಿ ಮಾಡಿದರು. ಖುಷಿ. ಶೋ ಒಳಗೆ ನಾವು ಹೋಗಿ ಬಂದ್ವಿ. ನಿಜವಾಗ್ಲೂ ಭಯಾನಕವಾಗಿದೆ. ಕತ್ತಲ ಕೋಣೆಯಲ್ಲಿ ಪಿಸಾಚಿಗಳ ಯಾವ ರೀತಿ ಅಂತ ಕೂಗಿರುತ್ತೋ ಅವೆಲ್ಲವೂ ಕೂಡ ಒಂಥರ ಫೀಲ್ ಆಗುತ್ತೆ ನಮಗೆ. ಅಷ್ಟೊಂದು ಭಯಾನಕವಾಗಿದೆ. ಇದೊಂಥರ ಚೆನ್ನಾಗಿದೆ. ಹಾಗಾಗಿ ತುಂಬಾ ಜನ ಬರ್ತಾ ಇದ್ದಾರೆ, ಇಲ್ಲಿ ಬಂದು ನೋಡ್ಬೇಕು ಅಂತ ಕ್ಯೂ ಅಲ್ಲಿ ನಿಂತಿದ್ದಾರೆ. ಅಷ್ಟೊಂದು ಚೆನ್ನಾಗಿರುವಂತದ್ದು. ಹಾಗಾಗಿ ಇಲ್ಲಿರುವಂತಹ ಪ್ರತಿಯೊಂದು ಸ್ಟಾಲ್ಗಳು ಕೂಡ ಒಂದೊಂದು ರೀತಿಯಂತ ಫೀಲ್ ಅನ್ನ ಕೊಟ್ರೆ, ಈ ಹಾರರ್ ಸ್ಟೋರಿ ಇದೆ ಅಲ್ವಾ, ಹಾರರ್ ಏನು ಇಲ್ಲಿ ಒಂದು ರೂಮ್ ಇದೆ ಅಲ್ವಾ, ಅದು ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುವಂತದ್ದು. ಹಾಗಾಗಿ ತುಂಬಾ ಜನ ಬರ್ತಾ ಇದ್ದಾರೆ, ತುಂಬಾ ಜನ ಬಂದು ಇಲ್ಲಿ ಶೋನ ನೋಡ್ತಾ ಇದ್ದಾರೆ. ನಮಸ್ತೆ ಸರ್. ಮಾರಾಟ ಮೇಳ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ವಿದ್ಯಾರ್ಥಿಗಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಾ? ಅಂದ್ರೆ ಮಕ್ಕಳಿಗೆ ಬರೀ ವಿದ್ಯಾಭ್ಯಾಸ ಜೊತೆಗೆ ವ್ಯಾಪಾರ ವ್ಯವಹಾರ ಬದುಕುವಂಥ ದಾರಿಯನ್ನು ಬೇರೆ ಬೇರೆ ರೀತಿಯಿಂದ ಬದುಕಲಿಕ್ಕೆ ಆಗ್ತದೆ ಅನ್ನುವುದನ್ನು ತೋರಿಸಿಕೊಡುವ ಒಂದು ಉದ್ದೇಶ ಇಟ್ಟುಕೊಂಡು ಈ ಒಂದು ಮೇಳವನ್ನು ಆಯೋಜನೆ ಮಾಡಿದ್ದು. ಮಕ್ಕಳು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿ ಒಳ್ಳೆ ವ್ಯಾಪಾರ ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ತಕ್ಕಂತೆ ಜನ ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇದು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ಇದನ್ನು ಮಾಡುವ ಬಗ್ಗೆ ಮುಂದೆಯೂ ಕೂಡ ನಮ್ಮ ಯೋಜನೆ ಇದೆ.
ನಮಸ್ತೆ, ನಿಮ್ಮ ಹೆಸರು? ನೈಲಾ ಫಾತಿಮಾ. ಎಷ್ಟು ಜನ ಇದ್ದೀರಾ ಇಲ್ಲಿ? ನಾವು 12 ಜನ. 12 ಜನ ಇದ್ದೀರಾ. ಜನರ ರೆಸ್ಪಾನ್ಸ್ ಹೇಗಿದೆ? ತುಂಬಾ ಜನ ಬರ್ತಿದ್ದಾರೆ. ಹೌದು, ಅವರಿಗೆ ಮೆಹಂದಿ ಅಂದ್ರೆ ಎಲ್ಲರಿಗೆ ಕ್ರೇಜಿ, ಅದಕ್ಕೆ ಎಲ್ಲರೂ ಬರ್ತಾರೆ. ರೇಟ್ ವೈಸ್ ಹೇಗಿದೆ? ರೇಟ್ ಅಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಫಾರ್ ಕಿಡ್ಸ್, ಮತ್ತೆ ಪಾಮ್ 1 ಹ್ಯಾಂಡ್ ಫುಲ್ ಹ್ಯಾಂಡ್ ಎಲ್ಲ ಉಂಟಲ್ವಾ, ರೇಟ್ ಹಾಕಿದ್ದೇವೆ. ಮಕ್ಕಳಿಗೆಲ್ಲ ಡಿಸ್ಕೌಂಟ್ ಉಂಟು. ಹೇಳಿದ ಡಿಸೈನ್ ಬಿಡಿಸ್ತೀರಲ್ಲ ನೀವೇ? ಅಲ್ಲ, ನಾವು ತೋರಿಸ್ತೇವೆ, ಅವರಿಗೆ ಇಷ್ಟ ಆದದ್ದು ನಾವು ಹಾಕ್ತೇವೆ. ಎಲ್ಲರಿಗೂ ಗೊತ್ತಿದೆ ಮೆಹಂದಿ ಆರ್ಟ್. ಖುಷಿ ಆಗ್ತಾ ಇದೆ? ಖುಷಿ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ರೇಣುಕಾ. ಓಕೆ, ಡಿಸೈನ್ ಆಗಿರುವಂತ ವೆರೈಟಿ ಆಗಿರುವಂತ ಬ್ಯಾಗ್ಗಳು ಎಲ್ಲರನ್ನು ಕೂಡ ಅಟ್ರಾಕ್ಟ್ ಮಾಡ್ತಾ ಇದೆ. ಈ ಸ್ಟಾಲ್ ಬಗ್ಗೆ ಇದು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳೇ ತಯಾರಿಸಿದಂತ ಬ್ಯಾಗ್. ನಮ್ಮ ಚೀಲ ನಿಮ್ಮ ಬಲ ಅನ್ನೋ ಒಂದು ಟಾಪಿಕ್ಕಿಗೆ ಇದಕ್ಕೊಂದು ಹೆಸರನ್ನು ಸೆಲೆಕ್ಟ್ ಮಾಡಿದ್ದೇವೆ ನಾವು. ನಮ್ಮ ಮಕ್ಕಳ ಜೊತೆ ಪೇರೆಂಟಿನ ಸಹಕಾರ ಕೂಡ ಇದೆ. ಪೇರೆಂಟ್ ಸೇರಿಕೊಂಡು ಮಕ್ಕಳು ಈ ಬಟ್ಟೆ ಚೀಲವನ್ನು ಮಾಡಿ ತಂದಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕೆಂದರೆ ಈಗ ನಮಗೆ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ಚೀಲಗಳೇ ಇರುವಂಥದ್ದು, ಅದು ಪರಿಸರಕ್ಕೆ ಹಾನಿ. ಹಾಗಾಗಿ ನಮಗೆ ತುಂಬ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಪೇರೆಂಟ್ಸ್ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಕಳೊಟ್ಟಿಗೆ. ನಮಗೆ ಸಾಧಾರಣ ಒಂದೊಂದು ಕ್ಲಾಸಿಂದ ಒಂದು ಹೆಚ್ಚು ಅಂದರೆ 20ರ ಮೇಲೆ ಬ್ಯಾಗ್ ಬಂದಿದೆ, ಒಂದು ಕ್ಲಾಸಿಂದ 50ರ ಮೇಲೆ ಬ್ಯಾಗ್ ಬಂದಿದೆ. ಹಾಗೆ ಹೆಚ್ಚು ಒಂದೊಂದು ಮಗು ಒಂದೆರಡೆರಡು ಹಾಗೆಲ್ಲ ಬ್ಯಾಗ್ ತಂದು ಕೊಟ್ಟಿದ್ದಾರೆ, ಒಳ್ಳೆ ಸ್ಟಿಚ್ ಮಾಡಿ ತಂದು ಕೊಟ್ಟಿದ್ದಾರೆ. ಇದನ್ನು ನಾವು ಅತ್ಯಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದರೆ ಇದು ನಮಗೆ ಏನು ಒಂದು ಅಸಲು ಹಾಕದೆ ಬಂದಂಥದ್ದು. ಇದು ಪೇರೆಂಟ್ಸ್ ಕೂಡ ಒಳ್ಳೆ ಕೋಪರೇಟ್ ಮಾಡಿದ್ದಾರೆ. ಹಾಗೆ ನಮ್ಮಲ್ಲಿ ಅದನ್ನೊಂದು ಡಿವೈಡ್ ಮಾಡಿದ್ದೇವೆ, ಸೈಜ್ ವೈಸ್ ಕ್ವಾಲಿಟಿ ವೈಸ್ ಎಲ್ಲ ಡಿವೈಡ್ ಮಾಡಿದ್ದೇವೆ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಹಾಗೆ ನಾವು ಮಾರಾಟ ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಸ್ಟಾಲ್ಗಳಲ್ಲಿ ಅಂದರೆ ಈಗ ತರಕಾರಿದ್ದಿರ್ಬೋದು ಅಥವಾ ಫ್ರೂಟ್ಸಿನವರದ್ದಿರ್ಬೋದು ಅಥವಾ ಈಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರಿಗೆಲ್ಲ ನಾವು 20ರ ಬ್ಯಾಗನ್ನು ಹಂಚಿದ್ದೇವೆ. ಅದು ಕೂಡ ಒಳ್ಳೆ ಹೋಗ್ತಾ ಇದೆ. ನಮಗೆ ನಮ್ಮ ಮಕ್ಕಳು ಮಾಡಿದಂಥ ಒಂದು ಬ್ಯಾಗನ್ನು ನಮ್ಮ ಪೇರೆಂಟ್ಸ್ ಅಥವಾ ನಮ್ಮ ಕಸ್ಟಮರ್ಸ್ ಕೈಯಲ್ಲಿ ನೋಡುವಾಗ ಮಕ್ಕಳಿಗೂ ಖುಷಿ ಆಗ್ತಾ ಇದೆ. ಅವರು ಬಂದು ಹೇಳ್ತಾ ಇದ್ದಾರೆ, ಮೇಡಮ್ ನನ್ನ ಚೀಲವನ್ನು ಅಲ್ಲಿ ನೋಡಿದೆ, ಅವರು ಇಟ್ಕೊಂಡಿದ್ದಾರೆ ಅಂತೇಳಿ. ಹಾಗೆ ಇದೊಂದು ಒಳ್ಳೆಯ ಒಂದು ನಮ್ಮ ಶಾಲೆಯವರು ಆಯೋಜನೆ ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಇದರಲ್ಲಿ ಮಕ್ಕಳು ಸಹ ಬಹಳ ಉತ್ಸಾಹದಿಂದ ಮಾಡ್ತಾ ಇದ್ದಾರೆ. ಅಂದರೆ ಮಕ್ಕಳು ಕಸ್ಟಮರನ್ನೊಂದು ಅಟ್ರ್ಯಾಕ್ಟ್ ಮಾಡೋದು ಹೇಗೆ ಅನ್ನೋ ಒಂದು ಸ್ಕಿಲ್ಲನ್ನು ಸಹ ಇಲ್ಲಿ ಕಲ್ತುಕೊಂಡಿದ್ದಾರೆ. ಕೆಲವರು ಬರ್ತಾರೆ, ನೋಡ್ತಾರೆ, ಪುನಃ ಹೋಗಿ ಮಕ್ಕಳು ಹೋಗಿ ಅವರನ್ನು ಕರೆಯುವಾಗ ಅವರಿಗೆ ತುಂಬ ಖುಷಿ ಆಗ್ತದೆ. ಅವರು ಅದನ್ನು ತೋರಿಸಿ ಅದರ ಕ್ವಾಲಿಟಿಯನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಾಗ ತುಂಬ ಖುಷಿ ಆಗ್ತಾ ಇದೆ. ಎಸ್, ಓಕೆ. ಇಂದ್ರಪ್ರಸ್ಥ ಹೈಸ್ಕೂಲ್ನ HM ಆಗಿರುವಂತಹ ವೀಣಾ ಮೇಡಮ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಮಕ್ಕಳಂತೂ ತುಂಬಾನೇ ಉತ್ಸಾಹದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಅಷ್ಟೇ ಖುಷಿಯಲ್ಲಿ ಕೂಡ ಇದ್ದಾರೆ. ಹಾಗೇನೆ ಟೀಚರ್ಸ್ ಕೂಡ ಸಪೋರ್ಟ್ ಮಾಡ್ತಾ ಇರುವಂಥದ್ದು ಈ ಒಂದು ಕಾರ್ಯಕ್ರಮ ಆಯೋಜನೆಯ ಬಗ್ಗೆ. ಈ ಕಾರ್ಯಕ್ರಮ ನಮ್ಮಲ್ಲಿ ಇದು 3ನೇ ಸಾರಿ ಆಗ್ತಾ ಇರೋದು. ಯೋಜನೆ ನಮ್ಮ ಮೊದಲಿನ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಸಂಚಾಲಕರಾಗಿದ್ದಂತಹ ಶ್ರೀ ಯುಎಸ್ಎ ನಾಯಕ್ ಅವರದ್ದು. ಅವರ ಕನಸನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಅಂತ ಅಷ್ಟೇ ನಾನು ಹೇಳ್ಬೋದು. ಈ ಮೊದಲು ನಡೆದಾಗ ಹೇಗಾಗಿತ್ತು ಅಂತ ಹೇಳಿದರೆ, ಆಗ ನಮಗೆ ಸೀಮಿತ ವರ್ಗದ ಪೋಷಕರು ಮಾತ್ರ ಇಲ್ಲಿ ಭಾಗಿಯಾಗಿದ್ರು. ಆದರೆ ಈಗ ನಮಗೆ ಮೀಡಿಯಾ ತುಂಬ ಹೆಲ್ಪ್ ಆಗಿದೆ. ವಾಟ್ಸಪ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳು ನಮಗೆ ತುಂಬ ಪ್ರಚಾರವನ್ನು ಕೊಟ್ಟ ಕಾರಣದಿಂದಾಗಿ ನಮ್ಮ ನಿರೀಕ್ಷೆಗಿಂತ ಮೀರಿ ಸ್ಪಂದನೆ ಜನರಿಂದ ಸಿಗ್ತಾ ಉಂಟು. ಅದು ತುಂಬ ಹೆಮ್ಮೆಯ ವಿಷಯ. ಇದರ ಆಯೋಜನೆಯಲ್ಲಿ ನಾವು ಪಟ್ಟಂತಹ ಶ್ರಮ ಏನಿದೆ, ಅದು ಇವತ್ತು ನಮ್ಮ ಮಕ್ಕಳ ಮುಖದಲ್ಲಿ ಕಾಣುವಂತಹ ಉತ್ಸಾಹ ಮತ್ತು ಉಲ್ಲಾಸ. ಇದರಿಂದ ಒಂದಷ್ಟು ಯುವ ಉದ್ಯಮಿಗಳು ನಮ್ಮ ಉಪ್ಪಿನಂಗಡಿಯಂತಹ ಒಂದು ಪರಿಸರಕ್ಕೆ ಸಿಕ್ಕಿದ್ರೆ ನಮ್ಮ ಈ ಪ್ರಯತ್ನ ಸಾರ್ಥಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಎಷ್ಟು ಸ್ಟಾಲ್ ಇರ್ಬೋದು? ನಮ್ಮಲ್ಲಿ ಒಟ್ಟಿಗೆ 30 ಸ್ಟಾಲ್ ಇದೆ. 30 ಸ್ಟಾಲಲ್ಲಿ ಕೆಲವು ಶೋಸ್ ಕೂಡ ಮಾಡಿದ್ದಾರೆ ಮಕ್ಕಳು. ಅವರವರ ಪ್ರಾಯಕ್ಕೆ ತಕ್ಕ ಹಾಗೆ, ಅವರವರ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಮಕ್ಕಳು ಅದನ್ನು ಹಂಚಿಕೊಂಡಿದ್ದಾರೆ. ಎಲ್ಲವೂ ಬಿಸ್ನೆಸ್ ಅಂತ ಹೇಳಿ ಮಾಡಲಿಲ್ಲ, ಬಿಸ್ನೆಸ್ಸಿಗೆ ಮೀರಿ ನಾವು ಒಂದಷ್ಟು ಶೋಸ್ಗಳನ್ನು ಕೂಡ ಕೊಟ್ಟುವಂಥ ಪ್ರಯತ್ನ ನಮ್ಮಲ್ಲಿ ಆಗಿದೆ. ಇವಾಗ ಎಲ್ಲರಿಗೂ ಪ್ರಶ್ನೆ ಇರುತ್ತೆ, ಕಲೆಕ್ಟ್ ಆದ ಅಮೌಂಟ್ ಅನ್ನ ಏನ್ ಮಾಡ್ತಾರೆ ಅನ್ನೋವಂಥದ್ದು, ಅದೇನಾದ್ರೂ ಒಳ್ಳೆ ರೀತಿಯಲ್ಲಿ ಉಪಯೋಗ? ನಮ್ಮ ಯೋಜನೆ ಹೇಗಿತ್ತು ಅಂತ ಹೇಳಿದ್ರೆ, ಮಕ್ಕಳಿಗೆ ನಾವು 0 ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಬಿಸ್ನೆಸ್ ಅನ್ನ ಹೇಗೆ ಮಾಡಬೇಕು ಅಂತ ಹೇಳಿ, ಹಾಗಂತ ಹೇಳಿಕೊಂಡು ಇಲ್ಲಿ ಆಯೋಜನೆಗೆ ಬೇಕಾದಂತಹ ಒಂದು ಶಾಮಿಯಾನದ ವ್ಯವಸ್ಥೆ ಇರ್ಬೋದು,
ಇದನ್ನ ಸಂಸ್ಥೆ ಮಾಡಿ ಕೊಟ್ಟಿದೆ ಅವರಿಗೆ. ಆದ ಕಾರಣ ಅವರು ಇನ್ವೆಸ್ಟ್ ಮಾಡಲಿಲ್ಲ. ಮತ್ತೆ ತಂದಂತಹ ಬಂಡವಾಳ, ಅವರು ತಂದಂತಹ ಉತ್ಪನ್ನಗಳು ಏನಿದೆ ಇದೆಲ್ಲವೂ ಟೀಚರ್ಸಿನ ಮಾರ್ಗದರ್ಶನದಲ್ಲಿ ಮಕ್ಕಳು ಕರ್ಕೊಂಡು ಹೋಗಿ ಆ ಶಾಪಿನವ್ರ ಹತ್ರ ಮಾತಾಡಿ ಹಾಕಿದಂಥ ವಿಷಯ. ಯಾವುದಕ್ಕೂ ಫಸ್ಟಿಗೆ ಅವರು ಬಂಡವಾಳ ಹಾಕಲಿಲ್ಲ, ಅಮೌಂಟನ್ನು ಹಾಕಲಿಲ್ಲ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವರು ಕೊಟ್ಟಿದ್ದಾರೆ. ಇನ್ನು ನಮಗೆ ಎಷ್ಟು ಸೇಲ್ ಆಯಿತು ಅದರ ಮೇಲಿನ ಲಾಭ. ಮತ್ತು ಮಕ್ಕಳಿಗೆ ಇದರಲ್ಲಿ ಖಂಡಿತವಾಗಿಯೂ ಯಾವುದೇ ನಾವು ಲಾಭವನ್ನು ಕೊಡ್ತಾ ಇಲ್ಲ. ಅದರ ಬದಲಾಗಿ ನಾವು ಕೊಡುವಂಥದ್ದು ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ ಅವರಿಗೊಂದು ಅನುಭವ, ವ್ಯಾಪಾರದ ಅನುಭವವೇ ಅವರಿಗೆ ಲಾಭ. ಜೊತೆಗೆ ಬಂದಂತಹ ಲಾಭವನ್ನು ಸಂಸ್ಥೆಯಲ್ಲಿ ಒಂದಷ್ಟು ಯೋಜನೆಗಳಿದೆ, ಅದನ್ನು ಸ್ಕೂಲ್ ಬೆಟರ್ಮೆಂಟ್ ಫಂಡ್ ಅಂತ ಹೇಳಿ ನಾವು ಅದನ್ನು ಕನ್ಸಿಡರ್ ಮಾಡಿ ಮಕ್ಕಳು ಅದನ್ನು ಡೊನೇಟ್ ಮಾಡ್ತಾರೆ. ಇದಕ್ಕೆ ಆದಂತಹ ಖರ್ಚುಗಳೊಂದಷ್ಟನ್ನು ಕಳೀತೇವೆ. ಆ ಆಯವ್ಯಯ ಪಟ್ಟಿಯನ್ನು ಕೂಡ ನಾವು ಮಕ್ಕಳ ಮುಂದೆ ಇಡ್ಲಿಕ್ಕಿದ್ದೇವೆ. ತುಂಬಾ ಜನ ಹೇಳಿದ್ರು ಹೀಗೆ ಮಾತಾಡ್ತಾ, ಇನ್ನೆರಡು ದಿನ ಇರ್ತಿದ್ರೆ ಚೆನ್ನಾಗಿರ್ತಿತ್ತು, ಒಂದೇ ದಿನದಲ್ಲಿ ಮುಗಿತಾ ಇದ್ದೆ ಅಂತ. ಈ ಸ್ಪಂದನೆ ನನಗೂ ಬಂತು. ಆದರೆ ನಾವು ನಮ್ಮ ಮೂಲ ಉದ್ದೇಶದಿಂದ ವಿಮುಖರಾಗಲಿಕ್ಕೆ ಇಷ್ಟಪಡೋದಿಲ್ಲ. ಶಾಲೆ ಅಂತ ಹೇಳಿದರೆ ಇಟ್ ಈಸ್ ನಾಟ್ ಎ ಬಿಸ್ನೆಸ್ ಸೆಂಟರ್. ನಾವೊಂದು ಅನುಭವದ ಚೂಟನ ಮಾತ್ರ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ ಮಕ್ಕಳಿಗೆ. ಮತ್ತು ಯಾವುದೇ ಆಗಲಿ ಅದು ಬಡಿಯುವಷ್ಟು ಆಗಬಾರ್ದು. ಇನ್ನೊಂದು ಸ್ವಲ್ಪ ಬೇಕಿತ್ತು ಅಂತ ಹೇಳುವಾಗ ಮುಗಿಬೇಕು. ನಮ್ಮ ನಿರೀಕ್ಷೆಗೆ ಮೀರಿದ ಸ್ಪಂದನೆ ನಮ್ಮ ಜನ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ವೀಕ್ಷಕರೇ, ನೋಡಿದ್ರಲ್ಲ, ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಜೀವನಕ್ಕೆ ಬೇಕಾಗಿರುವಂತಹ ವ್ಯಾಪಾರ ವಹಿವಾಟುಗಳು ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂಥ ಅನುಭವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಹಲವಾರು ಸ್ಟಾಲ್ಗಳು, ಹಲವಾರು ವೆರೈಟಿ ಆಗಿರುವಂತಹ ಐಟಮ್ಗಳು ಇವೆಲ್ಲವನ್ನ ಸೇಲ್ ಮಾಡೋದು, ಇದರಿಂದಾಗಿ ವಿನೂತನವಾದ ಅನುಭವವನ್ನು ಪಡ್ಕೊಳ್ಳುವಂಥದ್ದು, ವಿದ್ಯಾರ್ಥಿಗಳಿಗೂ ಒಂದು ರೀತಿಯಂಥ ಖುಷಿಯನ್ನು ಕೊಡ್ತಾ ಇರುವಂಥದ್ದು. ಇಲ್ಲಿರುವಂಥ ಟೀಚರ್ಸ್ಗಳು ಕೂಡ ಹಾಗೇನೆ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯಾದಂತಹ ಗೈಡನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಉತ್ತಮ ರೀತಿಯಾಗಿ ಈ ಒಂದು ಮಾರಾಟ ಮೇಳ ನಡೀತಾ ಇದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಊರಿನ ಜನ ಹಾಗೇನೆ ಪೇರೆಂಟ್ಸ್ ಕೂಡ ಉತ್ತಮ ರೀತಿಯಾದ ಸಪೋರ್ಟನ್ನು ಕೂಡ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಹೇಳೋದು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಿಗೆ ನಿಜವಾಗ್ಲೂ ಪಾಠ ಬೇಕು, ಅದರೊಟ್ಟಿಗೆ ಆಟ ಬೇಕು, ಹಾಗೇನೆ ಜೀವನಕ್ಕೆ ಏನು ಬೇಕು ಅನ್ನೋದಕ್ಕೆ ವಿದ್ಯಾಸಂಸ್ಥೆ, ಇಂದ್ರಪ್ರಸ್ಥ ವಿದ್ಯಾಸಂಸ್ಥೆ ಅರ್ಥಪೂರ್ಣವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡೀಲ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.